ಚಿತ್ರರಂಗದಲ್ಲಿ ಬಿಡುಗಡೆಗೂ ಮುನ್ನ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಸಿನಿಮಾ ಎಂದರೆ ಗಿರ್ಗಿಟ್. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ನಿರ್ದೇಶನದ ಹಾಗೂ ನಟನೆಯ ಗಿರ್ಗಿಟ್ ತುಳು ಚಿತ್ರ ಈಗಾಗಲೇ ತನ್ನ ಟೀಸರ್ ಮೂಲಕ ಸಿನಿ ರಸಿಕರ ಮನಗೆದ್ದಿದ್ದು, ಇದೀಗ ಚಿತ್ರದ ಮೊದಲ ಹಾಡು ಕೂಡ ಬಿಡುಗಡೆಗೊಂಡಿದೆ. ಗಿರ್ಗಿಟ್ ತುಳು ಚಲನಚಿತ್ರ ರಂಗದಲ್ಲಿ ತನ್ನ ಟೀಸರ್ ಮೂಲಕವೇ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಚಿತ್ರ. ಈಗಾಗಲೇ ಟೀಸರ್ ಅನ್ನ ಲಕ್ಷಾಂತರ ಮಂದಿ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಚಿತ್ರದ ಮೊದಲ ಹಾಡು ಬಿಡುಗಡೆಗೊಂಡಿದ್ದು, ಮೊದಲ ಹಾಡಿನ ಬಿಡುಗಡೆ ಸಮಾರಂಭ ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸಿ ಭಂಡಾರಿ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಬಹುನಿರೀಕ್ಷೆಯ ಗಿರ್ಗಿಟ್ ಚಿತ್ರದ ಊರೇ ಮುರ್ಕಡಿ ಎನ್ನುವ ಮೊದಲ ಹಾಡನ್ನ ಬಿಡುಗಡೆಗೊಳಿಸಿದ್ರು. ಕರ್ಫ್ಯೂ ಪಾಡಡಿ ಯಾನ್ ರೀಸನ್ ಕೊರಯ ಒಂತೆ ಕಾಪುಲ ನಿನ್ನ ಫಲಯನ್ ಬಾವೆ ಮಲ್ಪಂದೆ ಬುಡಯ ಯಾನ್ ಬೇಲೆಗ್ ಸೇರಿದಾಡಿ ನನ್ನ ಬೇಕೊಡು ಬದುಕೆ ನಡು ಯಾನ್ ಪಾಡಿನ ಉರುಳುಕ್ ಬ್ರಹ್ಮೆಲ ಬೂರೊಡೆ. ಈ ಸಂದರ್ಭ ಮಾತನಾಡಿದವರು, ಹಿಂದೆಲ್ಲ ಶಾಲೆಯಲ್ಲಿ ತುಳು ಮಾತನಾಡಿದ್ರೆ ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರು. ಆದರೆ ಇವತ್ತು ಶಾಲೆಗಳಲ್ಲಿ 6ನೇ ತರಗತಿಯಿಂದ ಎಂಎವರೆಗೆ ತುಳುವಿನಲ್ಲಿ ಕಲಿಯುವ ಕಾಲ ಬಂದಿದೆ. ಇದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ತುಳು ಭಾಷೆ ಬೆಳೆಯಲಿ, ತುಳು ಚಿತ್ರರಂಗ ಬೆಳೆಯಲಿ ಎಂದು ಆಶಿಸಿದ್ರು. ನಮ್ಮ ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಎಂಕುಲು ಶಾಲೆ ಪೋಪುನ ಟೈಮಡು ಒಂಜಿ ವೇಳೆ ತೊಳುಟ್ಟು ಪಾತಿರಂದಾಂಡ ಬೆಂಚಿದ ಮಿಕ್ಕು ಉಂತವನಂಚಿನ ಒಂಜಿ ಕಾಲ ಇರ್ತದೆ ಅಂಡ ಅಂಚಿನ ಕಾಲ ಬೋದು ಇನಿ ನಮ್ಮ ಆಜಿನೇ ಕ್ಲಾಸ್ ಹಿಡ್ದು ಎಮ್ಮೆ ಮುಟ್ಟ ತುಳುಟು ಕಲ್ಪುನಂಚಿನ ಒಂಜಿ ಸಂದರ್ಭ ಇನಿ ಬೈದಿನಂತ ಅವು ಎಂಕ್ಲಿಗೆ ಮಾತೆರೆಗ್ಲ ನಂಗೆ ಮಾತೆರೆಗ್ಲ ಒಂಜಿ ಸಂತೋಷದ ವಿಚಾರ. ಬಳಿಕ ಹಾಸ್ಯ ನಟ ಭೋಜರಾಜ್ ವಾಮಂಜೂರು ಮಾತನಾಡಿ, ಗಿರ್ಗಿಟ್ ಚಿತ್ರ ಬಹಳ ಚೆನ್ನಾಗಿ ಮೂಡಿಬಂದಿದೆ. ನಾವು ಬಹಳ ಸಂತೋಷದಿಂದ ಶೂಟಿಂಗ್ ಮಾಡಿದವ. ನೀವು ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಬೇಕು ಎಂದು ಚಿತ್ರೀಕರಣದ ಅನುಭವವನ್ನ ಹಂಚಿಕೊಂಡ್ರು. ಮಸ್ತ್ ಎಂಜಾಯ್ ಮಾಡ್ದ, ಮಸ್ತ್ ಖುಷಿ ಶೂಟಿಂಗ್ ಮಾಡ್ದ, ಮಸ್ತ್ ಎಂಟೆ ಸಬ್ಜೆಕ್ಟ್ ಉಂಡು, ಐತೊಟ್ಟಿಗೆ ಎಂಟೆ ಕಾಮಿಡಿ ಉಂಡು. ಇದು ಮಾತೆಲ್ಲ ಬಲೆ ಒಂಜರೆ ಕೋಟಿ ನಮ್ಮ ತುಳುವೇರು ಸರ್, ಒಂಜರೆ ಕೋಟಿ ತುಳುವೇರು, 1/4 ಕೋಟಿ ತುಳುವೇರು ಮತ್ತು ತುಯ್ಯಡಲ್ಲ ನಮ್ಮ ಪಿಕ್ಚರ್ ಕ್ಲಿಕ್ 100%. ಬಳಿಕ ಚಿತ್ರದ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ಮಾತನಾಡಿ, ಚಲನಚಿತ್ರದಿಂದ ಕೂಡ ಭಾಷೆ ಬೆಳೆಯಲು ಸಾಧ್ಯ. ಮೊದಲ ದಿನವೇ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ, ನಿಮ್ಮ ಭಾಷಾ ಪ್ರೇಮದ ಮೇಲೆ ಚಿತ್ರ ನೋಡಿ. ಗಿರ್ಗಿಟ್ ಫುಲ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು ಆಗಸ್ಟ್ನಲ್ಲಿ ಬಿಡುಗಡೆಯಾಗಲಿದೆ ಎಂದು ಹೇಳಿದ್ರು. ಸೊಂಜಾದ ಸಿನಿಮಾ ರಂಗ ಒಂದು ಭಾಷೆನು ಬುಳೆಬಾರೆ ಮಲ್ಲ ಒಂಜಿ ಮಾಧ್ಯಮ ಸೊಂಜಾದ ತುಳು ಭಾಷೆಡು ಸಿನಿಮಾ ಮಲ್ಪುನಾಗ ಬಹುಶಃ ಎಲ್ಲ ಪ್ರೊಡ್ಯೂಸರ್ ನಗ್ಲಿ ಎರುಲ್ಲೇರಿ ಆಗ್ಲಿ ಏರ್ಲ ಒಂಜಿ ₹2 ಎಕ್ಸ್ಟ್ರಾ ಕಾಸು ಮಲ್ಪುನ ಬೈದಿನಾಗ್ಲೇ ಇರ್ತದೆ. ನಮ್ಮ ಅಪ್ಪ ಭಾಷೆ ಒಂದು 8 ದಾದ ಮಲ್ತದು ಪಾಡಿನ ಕಾಸು ರಿಟರ್ನ್ ಬರಡು ಪನ್ಪುನ ಮಾತ್ರ ಉದ್ದೇಶ ಹೋಗ್ಪುನು. ಸೊಂಜಾದ ಈಗ ನಿಗ್ಲ ಮಾತ್ರ ಬೆರಿ ಸಗ ಮೂಡು. ಸೊ ನಿಗ್ಲ ಸಿನಿಮಾ ತೂಡ ಮಾತ್ರ ಸಿನಿಮಾ ಗೆಂದುಡು ಕೆಲವರು ಮಾತ್ರ ಒಂಜಿ ಅಭಿಪ್ರಾಯ ನಟನೆ ವಾರ ಮಾತ್ರ ಪೋಯಿ ಫ್ರೀ ಅನಗ ಫಸ್ಟ್ ವಾರ ಸಿನಿಮಾಗ ಜನ ಮತ್ತನ ಮಾತ್ರ ಥಿಯೇಟರ್ ಸಿನಿಮಾ ಕೊಡು. ಸೊ ಅಂಜಾದ ಬೇಗನೆ ಪೋಲೆ ಸಿನಿಮಾ ತೂಲೆ. ಈ ಸಂದರ್ಭ ಚಿತ್ರದ ನಿರ್ಮಾಪಕ ಮಂಜುನಾಥ್ ಅಥಾವರ, ಸಹ ನಿರ್ದೇಶಕ ರಾಕೇಶ್ ಕದ್ರಿ, ತಾರನಾಥ್ ಶೆಟ್ಟಿ ಬೋಳಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, V4 ನ್ಯೂಸ್ 24/7 ಮಂಗಳೂರು.